ನಮ್ಮ ವಿಧಾನಸೌಧದಲ್ಲಿ ಇತಿಹಾಸ ಪ್ರಸಿದ್ಧವಾಯಿನ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಒಂಜಿ ಉಳ್ಳಾಲಗು ಪವಿತ್ರವಾಯಿನಂಚಿನ ಕ್ಷೇತ್ರ ಇತ್ತೆ ಇನ್ನಿ ಕ್ಷೇತ್ರದ ಜೀರ್ಣೋದ್ಧಾರ ಪ್ರಕ್ರಿಯೆ ನಡತುಂದುಂಡು ಮಾತ್ರ ತಂದರೆ ನಮ್ಮ ಸ್ಥಳೀಯ ಶಾಸಕರನ್ನ ಅರ್ನ ಮುತಾಲಿಕೆಡು ಇನ್ನು ಒಂಜಿ ಕೆರೆ ಅಭಿವೃದ್ಧಿ ನಿಗಮ ಐದು ಮುಖಾಂತರವಾದ ಒಂದು ಅನುದಾನ ಬಿಡುಗಡೆ ಸಾಧ್ಯತೆ ಅರ್ರ ನೇತೃತ್ವಡು ಇನ್ನು ಅರ್ನ ಒಂಜಿ ಮುತಾಲಿಕೆಡು ಐಕ್ ಮಾನಲ ಮಟ್ಟದ ಅನುದಾನ ಬಿಡುಗಡೆ ಆಗ್ತದೆ ದಯಪಂಡ ಆ ಕೆರೆ ಕ್ಷೇತ್ರದ ದೇವರನ ಕೆರೆಲ ಅಂದು ಅವೇ ಪ್ರಕಾರ ಕೃಷಿ ಪ್ರಧಾನವಾಯಿನಂಚಿನ ಈ ಕ್ಷೇತ್ರ ಆ ಕೃಷಿ ಪ್ರಧಾನ ಕ್ಷೇತ್ರ ಏನಿಟ್ಟು ಹತ್ರ ಐತ ನೀರು ಕೃಷಿಕರಿಗೆಲ್ಲ ಮೂಲ ಉಪಯೋಗ ಆವೊಂದುಂಡು ಆ ಮಲ್ಲ ಮಟ್ಟದ ಅನುದಾನ ಇನಿ ಶಾಸಕರನ್ನ ಮಾತ್ರ ತಂದೆ ಎಂಕ್ಲೆ ಶಾಸಕರೇ ಒಂಜಿ ವಿಧಾನ ಪರಿಷತ್ದ ಅಧ್ಯಕ್ಷರಲ್ಲ ಅಂದು ಅಂಚೆ ಅರ್ನ ಮುತಾಲಿಕಡೆ ನಡೆದು ಬತ್ತಿನ ಮಾತ್ರ ತಂದೆ ಸರ್ಕಾರದ ಎಂಕ್ಲೆ ಬೇಡಿಕೆ ಎಲ್ಲ ಉಂಟು ಸರ್ಕಾರದ್ದು ಕೂಡ ಎಂಕ್ಲಿಗೆ ಮಲ್ಲ ಮಟ್ಟದ ಒಂಜಿ ಅನುದಾನ ತರ್ಪಾದು ಕೊರಡು ಬಂದ ಅನ್ನೆಕ್ಲ ಒಂಜಿ ಮನವಿಲ ಉಂಡು ಅವೇ ಪ್ರಕಾರ ಆ ಮನವಿ ಪ್ರಕಾರವಾದ ದಾಯಬಂಡ ಎಲ್ಲಂಜಿ ಡಿಸೆಂಬರ್ 29 ಜನವರಿ ಆಜಿ ತಾರೀಕು ಮುಟ್ಟ ಬ್ರಹ್ಮಕಲಶೋತ್ಸವ ನೆರವೇರುಂಡು ಐಟ್ ಅರ್ನ ಸಂಪೂರ್ಣ ಸಹಾಯ ಸಹಕಾರ ಎಂಗ್ಲೆ ಅಗತ್ಯ ಉಂಡು ದಯಪಂಡ ಈ ಶಾಸಕರಾಯಿನಟ ಅವರ ಮಾತಲ ಅಧಿಕಾರಿನಕ್ಲನ ಪೂರ ಸೌಮ್ಯತೆ ಬೋರ್ಡು ಈ ವಿಷಯ ದಾಯಪನ್ ಬಂಡ 2016 ಮುಳು ಸ್ವರ್ಣಬಿಂಬ ಬ್ರಹ್ಮಕಲಶೋತ್ಸವ ನಡಪುನ ಪುಟ್ಟುಡು ಪ್ರತಿದಿನ ಎಂಕ್ಲೊಟ್ಟಿಗಿತ್ತದು ಆ ಕಾರ್ಯಕ್ರಮವನ್ನು ಪೊರ್ಲುಡು ಅಚ್ಚುಕಟ್ಟಾದು ಮಾತ ಅಧಿಕಾರಿನಕ್ಲೇನು ಪೂರ ತರ್ಪಾದು ಅಚ್ಚುಕಟ್ಟು ನೆರವೇರಿಸರೆ ಅರ್ನ ಸಹಭಾಗಿತ್ವದ ಐನಂಚಿನ ಬ್ರಹ್ಮಕಲಶೋತ್ಸವ ಅಂಜೆಂಡ ಹತ್ರ ಈ ಸಮಯ ಕೂಡ ಅರ್ನ ಒಂಜಿ ಅವಶ್ಯಕತೆ ಮಸ್ತ್ ಎಂಕ್ಲೆಗುಂಡು ಆರು ಬತ್ತದು ಐನ್ಲ ಎಂಕ್ಲೆ ನಡಪಾದು ಕೊರನು ಈ ಮೂಲಕ ತಿರುಗೊಂಡು ಅರೆಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸೋದಲ್ಲೇ ಆ ಪ್ರಕಾರವಾದ ಎಂಕ್ಲ ಅನುದಾನ ಕೊರೊಂದುಲ್ಲ ನೆಟ್ಟು ಆಯ್ನಾಥ ಎಂಕ್ಲೆಗೆ 70 ಕೊರಡು ಬಂದದ್ದು ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಉಳ್ಳಾಲ್ತಿ ದೇವಸ್ಥಾನದ ಸನ್ನಿಧಿಯಲ್ಲಿ ನಾವೆಲ್ಲ ಇವತ್ತಿದ್ದೇವೆ. ಬಹುಶಃ ಈ ಜೀರ್ಣೋದ್ಧಾರ ಆಗುವ ಸಂದರ್ಭದಲ್ಲಿ ಇಲ್ಲಿಯ ಸಾರ್ವಜನಿಕ ಕೆರೆ ಮತ್ತು ದೇವಸ್ಥಾನದ ಕೆರೆ ಕೂಡ ಇವತ್ತು ಜೀರ್ಣೋದ್ಧಾರ ಆಗಬೇಕೆಂಬ ದೊಡ್ಡ ಮಟ್ಟದ ಬೇಡಿಕೆ ಮತ್ತು ಕನಸು ಯೋಚನೆ ಇತ್ತು. ಅದನ್ನು ಬಹುಶಃ ಈ ಹಿಂದೆ ಚರ್ಚೆ ಮಾಡಿಕೊಂಡು ಇದರ ಬಗ್ಗೆ ಚರ್ಚಿಸಿದರೂ ಕೂಡ ಯಾವುದೋ ಹಂತಕ್ಕೆ ಬಂದು ಮುಟ್ಟಿರಲಿಲ್ಲ. ಮೊನ್ನೆ ಬಹುಶಃ ಪ್ರಥಮ ಮೀಟಿಂಗ್ನಲ್ಲಿ ಇದನ್ನು ನಾವು ಆ ಒಂದು ಶಿಸ್ತುಬದ್ಧವಾಗಿ ಮತ್ತು ನಿಯಮಕ್ಕೆ ಅನುಕೂಲವಾಗಿ ಯಾವ ರೀತಿ ಅದನ್ನು ಮಾಡಬೇಕು ಮತ್ತು ಯಾವ ರೀತಿ ಬಹುಶಃ ನಮ್ಮ ಮೂಲ್ಯಣ್ಣನವರು ಮತ್ತು ಇಲ್ಲಿಯ ವೇದಶಾಸ್ತ್ರರು ಅದನ್ನು ಯಾವ ರೀತಿ ಇರಬೇಕು ಅದೇ ರೀತಿಯಿಂದ ಬಹುಶಃ ಇವತ್ತು ಇಂಜಿನಿಯರ್ ಮುಖಾಂತರ ಪ್ಲ್ಯಾನ್ ಮಾಡಿಸಿಕೊಂಡು ಅದಕ್ಕೆ ಬೇಕಾಗುವಂಥ ಅನುದಾನ ಕೂಡ ಬಿಡುಗಡೆ ಮಾಡಿ ಇವತ್ತು ಕೆಲಸವನ್ನು ಕೈಗೊಳ್ಳಲಿಕ್ಕೆ ದೇವರು ನಮಗೆ ವಿಶೇಷ ಅನುಗ್ರಹ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರ ಆಶೀರ್ವಾದ ನಾವು ಇವತ್ತು ಬೇಡಿಕೊಂಡು ಬಹುಶಃ ಮೂಲ್ಯನ ಇವತ್ತು ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಅತ್ಯಂತ ಗೌರವಿತರು ಮೂಲ್ಯನ ಹೇಳಿದಂಥ ಮಾತು ಮತ್ತು ಅವರು ಏನಕ್ಕೊಂದು ಕೆಲಸ ಇದ್ದರೆ ಅದೆಲ್ಲ ಕೂಡ ಸಕ್ಸಸ್ ಅಂತ ಹೇಳಲಿಕ್ಕೆ ನಾನಂತೂ ಬಯಸ್ತೇನೆ. ಸೊ ಅವರ ಒಂದು ದಿವ್ಯ ಮತ್ತು ಪವಿತ್ರ ಹಸ್ತೆಯಿಂದಲೇ ಅದು ಇವತ್ತು ಶಂಕುಸ್ಥಾಪನೆಗೊಂಡಿದೆ. ಅದು ಆದಷ್ಟು ಬೇಗ ಪೂರ್ಣಗೊಳ್ಳಲಿ, ಆದಷ್ಟು ಚಂದವಾಗಿ ಮತ್ತು ಶಾಶ್ವತವಾಗಿ ಮತ್ತು ಎಲ್ಲರಿಗೊಂದು ಮಾದರಿಯಾಗಿ ಉಳ್ಳಾಲದವರು ಮಾತ್ರಲ್ಲ ರಾಜ್ಯದ ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳು ಬಂದು ಈ ಕೆರೆಯನ್ನು ನೋಡಿ ಹೋಗುವಂತಹ ಒಂದು ಅತ್ಯುತ್ತಮವಾದ ಕೆರೆ ಇವತ್ತು ನಿರ್ಮಾಣ ಆಗಬೇಕಾದ್ರೆ ನಮ್ಮ ಮೇಲೆ ಕನಸು ಮತ್ತು ಆಸೆ ಇದೆ. ಅದು ಆದಷ್ಟು ಬೇಗ ಈಡೇರಲಿ ಅಂತ ಹೇಳಿಕೊಳ್ತಾ ನಾನು ಉಳ್ಳಾಲ್ತಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಿಗೂ ಮೂಲ್ಯಣ್ಣನರಿಗೂ ಸರ್ವ ಸದಸ್ಯರಿಗೂ ಈ ಊರಿನ ಪ್ರತಿಯೊಂದು ಊರಿನವರಿಗೂ ಗುರಿಕಾರವರಿಗೂ ನಮ್ಮ ಕೌನ್ಸಿಲರ್ ಅಂತ ವೀನರವರಿಗೂ ಪ್ರತಿಯೊಬ್ಬರಿಗೂ ಕೂಡ ನನ್ನ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತೇನೆ. ನನ್ನ ಬಹುಶಃ ಎಲ್ಲ ರೀತಿಯ ಸಹಕಾರ ಕೊಟ್ಟು ನಾನು ಬಹುಶಃ ಚುನಾವಣೆ ಮುಂಚೆ ಬಂದಾಗ ಮೂಲ್ಯನ ವಿಷಯ ಆಶೀರ್ವಾದ ಮಾಡಿ ಇದಕ್ಕಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ ಎಂಬ ಮಾತು ಬಹುಶಃ ಹೇಳಿದ್ರು ಕೂಡ ನಮಗೆ ನೆನಪಾದ ಅವಕಾಶ ಇವತ್ತು ಆಗ್ತದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಸೋದರತೆಯಿಂದ ಸಮಾಧಾನದಿಂದ ಆ ಜೀವನ ಸಾಗಿಸಿ ಅತ್ಯುತ್ತಮವಾದ ವಿಶ್ವಾಸಭರಿತವಾದ ಉಲ್ಲಾಲ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠ ಭಾರತಕ್ಕೆ ಅನುಗುಣವಾದ ಕೆಲಸ ನಿರ್ವಹಿಸಲು ಸರ್ವರ ಶುಭಾಶಯ ಸಲ್ಲಿಸ್ತೇನೆ.